ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬಿಜೆಪಿಯಿಂದ ಸ್ಪರ್ಧಿಸಲು ಸಾಮಾಜಿಕ ನ್ಯಾಯದಡಿ ನಾನು ಪ್ರಬಲ ಆಕಾಂಕ್ಷಿ ಅಂತ ಮೊಗವೀರ ಮುಖಂಡ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಾಮಾಣಿಕರನ್ನ, ಭ್ರಷ್ಟಾಚಾರ ರಹಿತರನ್ನ, ಉತ್ತಮವಾಗಿ ಜನರ ಸೇವೆ ಮಾಡಿದವರನ್ನ, ಕೆಲಸ ಮಾಡಿದವರನ್ನ ಮತ್ತು ಸಾಮಾಜಿಕ ನ್ಯಾಯವನ್ನ ನೋಡಿಕೊಂಡು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಟಿಕೆಟ್ ನೀಡುತ್ತಿದ್ರೆ ನಾನು ಪ್ರಬಲ ಆಕಾಂಕ್ಷಿ ಅಂತ ತಿಳಿಸಿದರು. ನನಗೆ ಟಿಕೆಟ್ ನೀಡುವ ಭರವಸೆಯನ್ನ ಬಿಜೆಪಿ ನೀಡಿಲ್ಲ, ಆದರೆ ನನಗೆ ಟಿಕೆಟ್ ನೀಡುವ ವಿಶ್ವಾಸವಿದೆ. ಒಂದೊಮ್ಮೆ ಬೇರೆಯವರಿಗೆ ಟಿಕೆಟ್ ನೀಡಿದ್ರೆ ಅವರ ಪರವಾಗಿ ಕೆಲಸ ಮಾಡ್ತೇನೆ. ಪಕ್ಷ ಯಾವ ಜವಾಬ್ದಾರಿ ನೀಡಿದರೂ ನಿರ್ವಹಿಸಲು ಸಿದ್ಧನಿದ್ದೇನೆ. ಈವರೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ಈ ಕ್ಷೇತ್ರದ ಸಂಸದರಾಗಿರುವ ಶೋಭಾ ಕರಂದ್ಲಾಜೆ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವರು ಸ್ಪರ್ಧೆ ಮಾಡ್ತಾರೆಯೇ ಮಾಡುವುದಿಲ್ವೇ ಎನ್ನುವುದನ್ನು ಸ್ಪಷ್ಟಪಡಿಸಿಲ್ಲ. ಒಂದೊಮ್ಮೆ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟರೆ ಒಬ್ಬ ಕಾರ್ಯಕರ್ತನಾಗಿ ಅವರ ಪರವಾಗಿ ದುಡಿಯಲು ಸಿದ್ಧನಿದ್ದೇನೆ ಅಂತ ಹೇಳಿದರು. ಬಿಜೆಪಿಯಲ್ಲಿ ವಲಸಿಗರು ಮತ್ತು ಮೂಲದವರು ಎಂದು ನೋಡೋದಿಲ್ಲ, ಮೆರಿಟ್ ಮಾತ್ರ ಪರಿಗಣಿಸಲಾಗುತ್ತೆ. ಈ ಮೆರಿಟ್ನಲ್ಲಿ ನಾನು ಪಾಸ್ ಆಗ್ತೇನೆ ಎಂಬ ವಿಶ್ವಾಸವಿದೆ. ಹಾಗೆ ನೋಡಿದ್ರೆ ಬಿಜೆಪಿಯ ಆಯಕಟ್ಟಿನ ಜಾಗದಲ್ಲಿ ಈಗ ಮಾಜಿ ಕಾಂಗ್ರೆಸ್ಸಿಗರೇ ಹೆಚ್ಚು ಮಂದಿ ಇದ್ದಾರೆ ಅಂತ ತಿಳಿಸಿದ್ರು. ನಾನು ಬಿಜೆಪಿಯನ್ನು ತೊರೆಯುವ ಸಾಧ್ಯತೆ ಇದೆ ಅಂತ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂದ ಪ್ರಮೋದ್ ಮಧ್ವರಾಜ್, ನಾನು ಸಾಯುವ ತನಕ ಬಿಜೆಪಿಯಲ್ಲಿ ಇರಲು ತೀರ್ಮಾನಿಸಿದ್ದೇನೆ ಅಂತ ಸ್ಪಷ್ಟಪಡಿಸುತ್ತೇನೆ. ಈ ಮೂಲಕ ಅಪಪ್ರಚಾರಗಳಿಗೆ ತೆರೆ ಎಳೆಯಲು ಪ್ರಯತ್ನ ಮಾಡ್ತೇನೆ ಅಂತ ವಿವರಿಸಿದ್ರು. ಬಿಜೆಪಿ ನಡೆಯುವಂತಹ ರೀತಿಯೇ ಬೇರೆ, ಕಾಂಗ್ರೆಸ್ ಪಕ್ಷ ನಡೆಯುವ ರೀತಿಯೇ ಬೇರೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಹೋಗಿ ವೇದಿಕೆಗೆ ಬಂದು ವೇದಿಕೆ ಕುಸಿದು ಹೋಗುವಂತಹ ಸಂದರ್ಭವೇ ಹೆಚ್ಚು. ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ರೀತಿಯ ಶಿಸ್ತಿದೆ. ಎಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ನನ್ನನ್ನು ಉಪೇಕ್ಷೆ ಮಾಡಿದೆ ಅಂತ ನಾನು ಭಾವಿಸುವುದಿಲ್ಲ. ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಮುಂದುವರಿಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ, ಅದು ಯಾವುದೆಲ್ಲ ಅಪಪ್ರಚಾರಗಳು ನಡೀತಾ ಇದೆ ಅದಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೆ. ಎಲ್ಲ ನಾಯಕರ ಆಶೀರ್ವಾದ ಪಡೆದು, ಕಾರ್ಯಕರ್ತರ ಬೆಂಬಲವನ್ನು ಯಾಚಿಸಿ, ಮತದಾರರ ಬಂಧುಗಳ ಒಂದು ಸಹಕಾರವನ್ನು ಕೋರುತ್ತಾ ಸ್ಪರ್ಧೆಗೆ ಇಳಿಯಲಿಕ್ಕೆ ಸಿದ್ಧರಾಗಿದ್ದೆ. ಒಂದು ವೇಳೆ ನನಗೆ ಟಿಕೆಟ್ ತಪ್ಪಿ ಇನ್ನೊಬ್ಬರಿಗೆ ಯಾರಿಗಾದರೂ ಬಿಜೆಪಿ ಪಕ್ಷ ಟಿಕೆಟ್ ಕೊಟ್ಟರೆ ಅವರ ಪರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧನಾಗಿದ್ದೆ. ಅದನ್ನು ನಿರ್ವಹಿಸಲಿಕ್ಕೆ ಸಿದ್ಧರಾಗಿದ್ದೇನೆ. ಸ್ಥಾನಮಾನವನ್ನೇ ಕೊಟ್ಟು ಜವಾಬ್ದಾರಿ ಕೊಡಬೇಕಾಗಿಯೂ ಇಲ್ಲ, ಅದು ಪಕ್ಷಕ್ಕೆ, ಪಕ್ಷದ ವಿವೇಚನಕ್ಕೆ ಬಿಟ್ಟ ವಿಚಾರ. ಸೊ ಬಿಜೆಪಿ ಹೆಚ್ಚಿನ ಅಂಶ ನನಗೆ ತಿಳಿದಾಗೆ ಮೆರಿಟ್ ಪ್ರಕಾರ ಹೋಗ್ತಾರೆ. ಆ ಮೆರಿಟ್ನಲ್ಲಿ ನಾನು ಪಾಸ್ ಆಗ್ತೀನಿ ಎಂಬ ಧೈರ್ಯ ಮತ್ತು ವಿಶ್ವಾಸ ನನಗಿದೆ. ಹಾಗಾಗಿ ಈ ದೇಶವನ್ನು ನಡೆಸುವಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ಸಮರ್ಥವಾದ ನಾಯಕರು ಬೇಕು ಅಂತಕ್ಕಂಥದ್ದು. ಇವತ್ತು ಬೇರೆ ಬೇರೆ ಪಾಕಿಸ್ತಾನ, ಶ್ರೀಲಂಕಾ, ಬೇರೆ ಬೇರೆ ದೇಶಗಳಲ್ಲಿ ಆಗುವಂತಹ ಅನಾಹುತಗಳನ್ನ ಕಂಡಾಗ ಈ ದೇಶಕ್ಕೆ ಒಬ್ಬ ಉತ್ತಮ ಪರೀಕ್ಷೆಗೊಳಪಟ್ಟಂತ, ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ಉತ್ತೀರ್ಣಗೊಂಡಂತ ಒಬ್ಬ ನಾಯಕರು ನರೇಂದ್ರ ಮೋದಿ ಅವರು ಇರುವಾಗ, ಅವರ ಚುನಾವಣೆ, ಅವರನ್ನು ಪ್ರಧಾನಮಂತ್ರಿ ಮಾಡುವಂತಹ ಚುನಾವಣೆ 2024ರಲ್ಲಿ ನಡೆಯುವಾಗ ಖಂಡಿತವಾಗಿಯೂ ರಾಜ್ಯದ ಜನತೆ, ದೇಶದ ಜನತೆ ಈ ಗ್ಯಾರಂಟಿಗಳ ಕಡೆಗೆ ಗಮನ ಕೊಟ್ಟು ದೇಶದ ಹಿತದೃಷ್ಟಿಯನ್ನ ಮರೆತು ವೋಟ್ ಹಾಕ್ತಾರೆ ಅಂತ ನಾನು ಭಾವಿಸುವುದಿಲ್ಲ. ಈ ದೇಶ ಅಖಂಡವಾಗಿ, ಬಲಿಷ್ಠವಾಗಿ, ಪ್ರಪಂಚದಲ್ಲೇ ಅತ್ಯುತ್ತಮ ಸ್ಥಾನಕ್ಕೆ ಹೋಗಿ ತಲುಪಬೇಕು ಇರ್ತಕ್ಕಂಥ ಹೆಬ್ಬಯಕೆ ದೇಶದ ಜನರಲ್ಲಿ ಇರ್ತದೆ. ಪ್ರತಿಯೊಬ್ಬ ಭಾರತೀಯ ಕೂಡ ಯೋಚನೆ ಮಾಡಿ ದೇಶದ ದೃಷ್ಟಿಯಿಂದ ಮತದಾನ ಮಾಡುವಂತಹ ಪ್ರಸಂಗ ಇರುವುದರಿಂದ ನನಗೆ ಬಹಳಷ್ಟು ವಿಶ್ವಾಸ ಇದೆ. ಮುಂದಿನ ಸರ್ಕಾರ NDA ಸರ್ಕಾರ ಬರುತ್ತೆ. ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಿರ್ತಾರೆ ಮತ್ತು ಕರ್ನಾಟಕ ಸಹಿತ ದೇಶದ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯುತ್ತಮವಾದ ಪ್ರದರ್ಶನವನ್ನು ಮಾಡ್ತದೆ.